ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 109. ನಾನು ಕರುಣಾಕರ ಬಳಕೂರು, ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVಜಿಯವರ ವಿಶೇಷವಾದ ಒಂದು ಕಗ್ಗವನ್ನ ಕೇಳಿ ಬರೋಣ. ಮನೆಯ ಮಠವೆಂದು ತಿಳಿ ಬಂಧು ಬಳಗವೇ ಗುರುವು, ಅನವರತ ಪರಿಚರ್ಯೆ ಅವರು ಒರೆವ ಪಾಠ, ನಿನಗೆ ಉಳಿದ ಜಗವ ಮುಟ್ಟಿಪ ಸೇತು ಸಂಸಾರ, ಮನಕ್ಕೆ ಪುಟ್ಟ ಸಂಸ್ಕಾರ ಮನಕ್ಕೆ ಪುಟ್ಟ ಸಂಸ್ಕಾರ ಮಂಕುತಿಮ್ಮ. ಮನೆ ಮಠವೆಂದು ತಿಳಿ ಬಂಧು ಬಳಗವೇ ಗುರುವು, ಅನವರತ ಪರಿಚರ್ಯೆಯವರೊರೆದ ಪಾಠ, ಮನೆಯ ಮಠವೆಂದು ತಿಳಿ ಬಂಧು ಬಳಗವೇ ಗುರು, ಅನವರತ ಪರಿಚರ್ಯೆ ಅವರೊರೆದ ಪಾಠ, ನಿನಗುಳಿದ ಜಗವ ಮುಟ್ಟಿಪ ಸೇತು ಸಂಸಾರ, ಮನಕ್ಕೆ ಪುಟ ಸಂಸ್ಕಾರ ಮಂಕುತಿಮ್ಮ, ಮನಕ್ಕೆ ಪುಟ ಸಂಸ್ಕಾರ ಮಂಕುತಿಮ್ಮ. ಬಂಧುಗಳೇ, ಈ ಭೂಮಿಯ ಮೇಲೆ ಜನ್ಮ ತಳೆದಿರುವಂತಹ ನಾವೆಲ್ಲರೂ ಧನ್ಯರು. ಶ್ರೇಷ್ಠವಾದಂತಹ ಮಾನವ ಜನ್ಮ ನಮಗೆಲ್ಲರಿಗೂ ಸಿಕ್ಕಿದೆ. ಮನುಜ ಜನ್ಮದಲ್ಲಿ ನೂರಾರು ಕಷ್ಟ ಸುಖಗಳು ಬರುವುದು ಸಹಜ. ಮನುಷ್ಯನು ವಾಸ್ತವ ಪ್ರಪಂಚದಲ್ಲಿ ಹಲವು ರೀತಿಯ ಪಾಠಗಳನ್ನ ಕಲಿತಾನೆ. ಆ ಪಾಠಗಳ ಮೂಲಕವೇ ತನ್ನ ಅನುಭವವನ್ನ ವಿಸ್ತರಿಸಿಕೊಳ್ತಾನೆ. ಆ ಅನುಭವದ ಪಾಠದಲ್ಲಿ ಕಷ್ಟವೋ ಸುಖವೋ ಸಂಸಾರ ಎಂಬಂತಹ ಒಂದು ನೌಕೆಯನ್ನು ನಾವು ಸಾಗಿಸುವ ಪಯಣದಲ್ಲಿ ನೂರಾರು ರೀತಿಯ ಆ ಅನುಭವದ ಮೂಟೆ ನಮ್ಮನ್ನ ಆವರಿಸಿಕೊಳ್ಳುತ್ತದೆ. ಆದ್ರೆ ಅದು ಇಷ್ಟಕ್ಕೆ ನಿಲ್ಲುವುದಿಲ್ಲ. ಅದು ನಿತ್ಯ ನಿರಂತರವಾದಂತಹ ಒಂದು ಪಯಣ. ಅದು ಇದರ ಆಚೆಯೂ ಒಂದು ಅನುಭವದ ಪ್ರಪಂಚ ಇದೆ ಅನ್ನೋದನ್ನ ಅಲ್ಲಿ ನಾವು ಸೂಕ್ಷ್ಮವಾಗಿ ಗುರುತಿಸಿಕೊಳ್ಬೇಕಾಗ್ತದೆ. ಅಲ್ಲಿಯೂ ಹಲವು ರೀತಿಯ ಅನುಭವಗಳಿದ್ದಾವೆ. ಅದರೊಂದಿಗೆ ಪ್ರಯೋಜನವೂ ಕೂಡ ನಮ್ಮ ಬದುಕಿಗೆ ಸಿಗ್ತದೆ. ಕ್ಷಣ ಕ್ಷಣವೂ ಕೂಡ ಹೊಸ ಹೊಸ ರಸಾನುಭವಗಳಿದ್ದಾವಲ್ಲಿ. ಇಲ್ಲಿ ಮನುಜನು ಏಕಾಂಗಿ ಅಲ್ಲ, ಎಲ್ಲರಳು ಒಂದಾಗಿ ಬದುಕುವಂತ ಸಂಘಜೀವಿ ಆತ. ಬದುಕನ್ನ ಕಟ್ಟಿಕೊಳ್ಳುವುದಕ್ಕಾಗಿ, ಜೀವನವನ್ನ ಸಾರ್ಥಕ್ಯ ಮಾಡಿಕೊಳ್ಳುವುದಕ್ಕಾಗಿ ನಮಗೆ ಬೇರೆ ಬೇರೆ ಯಾವುದೋ ಮಠಗಳು ಬೇಕಾಗಿಲ್ಲ. ಇಲ್ಲಿ ಬದಲಾಗಿ ನಾವು ಬದುಕುವಂತ ಮನೆಯೇ ನಮ್ಮ ಪಾಲಿಗೆ ಒಂದು ಸುಂದರವಾದ ಮಠವಾಗಿ, ಒಂದು ರಂಗಭೂಮಿಯಾಗಿ ಅದು ಪರಿವರ್ತನೆ ಆಗ್ತದೆ. ನಮ್ಮ ತಿಳಿವಿಗೆ, ನಮ್ಮ ಅರಿವಿಗೆ ಬಂದಂತೆ ನಾವು ಜೀವನವನ್ನ ನಡೆಸ್ತೇವೆ. ಈ ಮಠದೊಳಗಣ ನೂರಾರು ಅನುಭವಗಳ ಪಕ್ವತೆ ಇದೆ. ಆ ಮನೆಯ ಪ್ರಪಂಚದ ಒಳಗಡೆ ಅಪ್ಪ ಅಮ್ಮ, ಸಹೋದರ ಸಹೋದರಿ, ಗಂಡ ಹೆಂಡತಿ, ಮಕ್ಕಳು, ಅಜ್ಜ ಅಜ್ಜಿ ಹೀಗೆ ಬೆಳೆಯುತ್ತಾ ಹೋಗ್ತದೆ. ಹೇಗೆ ಒಂದು ಮರ ಅಡಿಯಿಂದ ಮುಡಿಯವರೆಗೆ ಎಲ್ಲವನ್ನ ಒಳಗೊಳ್ಳುವಂತೆ ಸಂಸಾರದ ಗೂಡು ಕೂಡ ಇಲ್ಲಿ ಎಲ್ಲವನ್ನ ಒಳಗೊಳ್ಳುತ್ತಾ ಒಂದು ಕಡೆ ಆದರೆ ಬಂಧು ಬಳಗದವರು ಇನ್ನೊಂದು ಎಡೆಯಲ್ಲಿ ಇರ್ತಾರೆ. ಇವರೆಲ್ಲರೂ ಸೇರಿದಾಗ ಅವರಿಂದೆಲ್ಲ ದಕ್ಕುವಂತ, ಅವರಿಂದ ಕಲಿಯುವಂತ ಪಾಠ ಏನಿದೆ ನೋಡಿ, ಅವೆಲ್ಲವೂ ಕೂಡ ನಮಗೆ ಒಂದು ರೀತಿಯಲ್ಲಿ ಶ್ರೇಷ್ಠ ಗುರುಗಳಾಗಿ ಅವರು ನಮಗಿಲ್ಲಿ ಕಾಣಿಸ್ತಾರೆ. ಇವರೆಲ್ಲರೊಂದಿಗೆ ಕ್ಷಣ ಕ್ಷಣವೂ ಕೂಡ ನಾವು ಹಲವು ರೀತಿಯ ಅನುಭವಗಳನ್ನು ಪಡೆಯುತ್ತೇವೆ. ಆ ಮೂಲಕವೇ ನಾವು ಬದುಕುತ್ತೇವೆ. ಬದುಕುವ ಮೂಲಕವೇ ಒಂದಿಷ್ಟು ಅನುಭವಗಳನ್ನು ನಾವು ಪಡೆಯುತ್ತೇವೆ. ಆ ಅನುಭವಗಳೇ ಹೊರ ಜಗತ್ತಿಗೆ ಸೇತುವೆಯಾಗಿ ಅದು ಪರಿವರ್ತನೆ ಆಗ್ತದೆ, ಅಥವಾ ಅದು ದಾರಿಯನ್ನ ಮಾಡಿಕೊಡುತ್ತದೆ. ಮನೆಯಲ್ಲಿ ಕಲಿತಿರುವಂತ ಶಿಸ್ತು ಏನಿದೆ, ಸಜ್ಜನಿಕೆ ಏನಿದೆ, ಒಂದು ಸಂಸ್ಕಾರ ಏನಿದೆ, ಒಂದು ಸಂಸ್ಕೃತಿ ಏನಿದೆ, ನಮ್ಮ ಬದುಕಿಗೆ ಒಂದು ಸುಂದರವಾದಂತಹ ವ್ಯಕ್ತಿತ್ವವನ್ನು ಕೊಡುತ್ತದೆ. ಅದರೊಂದಿಗೆ ಯಾವುದು ಶಾಶ್ವತ ಇಲ್ಲಿ, ಯಾವುದು ಕ್ಷಣಿಕ, ಮತ್ತೆ ಸಂಸಾರದ ಜವಾಬ್ದಾರಿಯನ್ನು ಕೂಡ ಹಲವು ರೀತಿಯ ಅನುಭವಗಳು ನಮ್ಮ ಬದುಕಿಗೆ ನೀಡುವುದರ ಜೊತೆಯಲ್ಲಿ ಹೊಸ ಪಥವನ್ನ ಅದು ಕಟ್ಟಿಕೊಡುತ್ತದೆ. ಈ ಅನುಭವಗಳೇ ಬದುಕಿನಲ್ಲಿ ಪಾಠವಾಗಿ ನಮ್ಮ ಜ್ಞಾನವನ್ನ ಅದು ವಿಸ್ತರಿಸ್ತದೆ. ಬದುಕಿನಲ್ಲಿ ಆತ್ಮವಿಶ್ವಾಸ, ನಂಬಿಕೆ, ಭರವಸೆಯನ್ನ ಕೊಡುತ್ತದೆ. ಹೀಗೆ ನಡೆಯುವ ಕ್ರಿಯೆ ಪ್ರಕ್ರಿಯೆಗಳ ಕಾರ್ಯದಿಂದ ಮನಸ್ಸು ಮತ್ತೆ ಮತ್ತೆ ಕಲ್ಮಶವೆಲ್ಲ ಕಳೆದು ಶಾಂತವಾಗ್ತದೆ. ಆ ಮೂಲಕವೇ ಬದುಕಿನಲ್ಲಿ ಸಫಲತೆ ಮತ್ತು ವಿಫಲತೆಗಳ ಅರ್ಥವನ್ನ ಅರ್ಥೈಸುವ ಮೂಲಕ ಬದುಕಿಗೊಂದು ಸುಂದರ ರೂಪವನ್ನ ಕೊಡುತ್ತದೆ. ನಾವೆಲ್ಲರೂ ಆ ನೆಲೆಯಲ್ಲಿಯೇ ಮುಂದುವರಿಯೋಣ. ಏನಂತೀರಿ ಬಂಧುಗಳೇ? ಇಂದು ನಮ್ಮೊಂದಿಗೆ ಕಗ್ಗ ಮಾಲಿಕೆ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಲು ಶ್ರೀಯುತ ಪಿ ಸುಬ್ರಹ್ಮಣ್ಯ ಬೈಂದೂರು ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಅವರ ಮಾತುಗಳಿಗೆ ಧ್ವನಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ನಾನು ಪಿ ಸುಬ್ರಹ್ಮಣ್ಯ, ಊರು ಬೈಂದೂರು. ನಾನೀಗ ಕರುಣಾಕರ್ ಬಳಕೂರ್ ಅವರ ಕಗ್ಗ ವಾಚನದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳಬಯಸುತ್ತೇನೆ. ಕೊರೋನಾ ಸಾಂಕ್ರಾಮಿಕದ ಸಂದರ್ಭದಲ್ಲಿ
ಹಿತೈಷಿಗಳ ಸಲಹೆಯ ಮೇರೆಗೆ ಆರಂಭಗೊಂಡ ಕರುಣಾಕರ್ ಬಳ್ಕೋರ್ ಅವರ ಮಂಕುತಿಮ್ಮನ ಕಗ್ಗದ ವ್ಯಾಖ್ಯಾನ 100ರ ಗಡಿ ದಾಟಿರುವುದು ಸಂತಸದ ವಿಚಾರ. ಕೊರೋನಾ ಅನೇಕರಿಗೆ ಜೀವನ ಮೌಲ್ಯವನ್ನು ಕಲಿಸಿದರೆ ಕರುಣಾಕರ್ ಬಳ್ಕೋರ್ ಅವರಿಗೆ ಅವರ ಕ್ರಿಯಾಶೀಲತೆಯನ್ನು ಹೆಚ್ಚಿಸಿದೆ. ದೊಡ್ಡ ಪಯಣದ ಆರಂಭ ಸಣ್ಣ ಹೆಜ್ಜೆಯೊಂದರಿಂದ ಎನ್ನುವ ಗಾದೆಯಂತೆ ಆರಂಭಗೊಂಡ ಕರುಣಾಕರ್ ಬಳ್ಕೋರ್ ಅವರ ಕಗ್ಗ ವ್ಯಾಖ್ಯಾನದ ಪಯಣ 100ರ ಗಡಿ ದಾಟಿ ಮುಂದುವರಿಯುತ್ತಿರುವುದು ಅವರ ಕ್ರಿಯಾಶೀಲತೆಗೆ ಸಾಕ್ಷಿ. ಮಂಕುತಿಮ್ಮನ ಕಗ್ಗ ಡಿವಿಜಿಯವರ ಮೇರುಕೃತಿ. ಇಂತಹ ಮೇರುಕೃತಿಯ ಭಾವಾರ್ಥವನ್ನು ಜನಸಾಮಾನ್ಯನಿಗೂ ಅರಿವಾಗುವಂತೆ ಮಾಡಿದ ಕರುಣಾಕರ್ ಬಳ್ಕೋರ್ ಅವರ ಪ್ರಯತ್ನ ಶ್ಲಾಘನೀಯ. ಆರಂಭದಲ್ಲಿ ತಾವೇ ಕಗ್ಗವನ್ನು ವಾಚಿಸಿ ನಂತರ ವಿದ್ವಾನ್ ಸುರೇಶ್ ರಾವ್ ಅತ್ತೂರ್ ಅವರ ಮಧುರ ಕಂಠದೊಂದಿಗೆ ವಾಚಿಸಿದ ಕಗ್ಗ 100ರ ಸಂದರ್ಭದಲ್ಲಿ ಯಕ್ಷಗಾನ ಶೈಲಿ, ಹಿಂದೂಸ್ತಾನಿ ಸಂಗೀತದ ಶೈಲಿಯಲ್ಲಿ ಮೂಡಿಬಂದುದು ನಿಜಕ್ಕೂ ಮನಸ್ಸಿಗೆ ಮುದ ನೀಡಿತು. ಡಿವಿಜಿಯವರದು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ. ಇಂತಹ ಮಹಾನ್ ವ್ಯಕ್ತಿತ್ವದ ಡಿವಿಜಿಯವರ ಕಗ್ಗವನ್ನು ವಾಚಿಸುತ್ತಿರುವ ಕರುಣಾಕರ್ ಬಳ್ಕೋರ್ ಅವರದೂ ಸಹ ಅಷ್ಟೇ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ. ಕಗ್ಗದ ಉತ್ತಮ ವ್ಯಾಖ್ಯಾನದಿಂದ ಮನೆಮಾತಾಗಿರುವ ಬಳ್ಕೋರ್ ಅವರಿಂದ ಉಳಿದ ಕಗ್ಗಗಳು ಸಹ ವಾಚಿಸುವಂತಾಗಲಿ ಎಂದು ಹಾರೈಸುತ್ತಾ ಅವರ ಘನ ಕಾರ್ಯಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಜ್ಞಾನವೇ ಬೆಳಕು ಪ್ರಸಾರವು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಪ್ರಸಾರವಾಗುತ್ತೆ. ದಿನಕ್ಕೊಬ್ಬರಂತೆ ಮಂಕುತಿಮ್ಮನ ಕಗ್ಗದ ಬಗ್ಗೆ ಅನಿಸಿಕೆಗಳನ್ನ ಒಂದಿಷ್ಟು ಮಂದಿ ಹಂಚಿಕೊಳ್ಳಲಿದ್ದಾರೆ. ತಮ್ಮೆಲ್ಲರ ಸಹಕಾರಕ್ಕೆ ಶರಣು ಹೇಳುತ್ತಾ, ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಸುಂದರವಾದ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.